ಕೊಳನಾಡು ವಲಯ ಕಾಂಗ್ರೆಸ್ ವತಿಯಿಂದ ಕೊಳನಾಡು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ವಿಜೇತರಾದ ಅಭ್ಯರ್ಥಿಗಳಿಗೆ ಮತ್ತು ಮತದಾರರಿಗೆ ಅಭಿನಂದನಾ ಕಾರ್ಯಕ್ರಮ ಸಾಲೆತ್ತೂರು ಜಂಕ್ಷನ್ನಲ್ಲಿ ನಡೆಯಿತು. ಕೊಳನಾಡು ಗ್ರಾಮದ ಸಾಲೆತ್ತೂರು ಜಂಕ್ಷನ್ನಲ್ಲಿ ವಿಜಯೋತ್ಸವವನ್ನು ಆಚರಿಸಲಾಯಿತು. ಸಾಲೆತ್ತೂರು ಪೇಟೆಯಲ್ಲಿ ಕೊಳನಾಡು ವಲಯ ಕಾಂಗ್ರೆಸ್ ಕಚೇರಿಯನ್ನ ರಮನಾಥ್ ರೈ ಉದ್ಘಾಟಿಸಿದರು. ಅಭ್ಯರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಮಾಜಿ ಸಚಿವ ಬಿ ರಮನಾಥ್ ರೈ ಅವರು ಸೋಲಿಗೆ ತಲೆಕೆಡಿಸಿಕೊಳ್ಳುವುದಿಲ್ಲ. ಕೊಳನಾಡು ಪಂಚಾಯತ್ ಅಭೂತಪೂರ್ವ ಅಭಿವೃದ್ಧಿಯನ್ನ ಹೊಂದಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಹಕಾರದಿಂದಾಗಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾಣಲು ಸಾಧ್ಯವಾಗಿದೆ. ಬಂಟ್ವಾಳ ತಾಲೂಕಿನಲ್ಲಿ ಕೊಳನಾಡು ಗ್ರಾಮ ಪಂಚಾಯತ್ ನಂಬರ್ 1 ಪಂಚಾಯತ್ ಆಗಿದೆ. ಇದೀಗ ನಡೆದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಜನತೆ ಕಾಂಗ್ರೆಸ್ ಬೆಂಬಲಿತರಿಗೆ ಮತ್ತೆ ಅಧಿಕಾರ ನೀಡಲಿದ್ದಾರೆ ಎಂದರು. ಎಲ್ಲ ಸಾಲೆತ್ತೂರಿನಲ್ಲಿ ಕೂಡ ನಮ್ಮ ಕಡೆಯಿಂದ ನಮಗೆ ಎಷ್ಟು ಸಾಧ್ಯ ಇದೆ ಅದನ್ನು ಮಾಡಿದ್ದೇವೆ. ಪ್ರತಿಯೊಂದು ಪಂಚಾಯತಿಯಲ್ಲಿ ಕೂಡ ನಾವು ಹೆಚ್ಚಿನ ಕೆಲಸವನ್ನ ಮಾಡಿದ್ದೇವೆ. ಸೋಲು ಗೆಲುವು ಅದು ಬೇರೆ. ಆದರೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಬಹಳಷ್ಟು ಕೆಲಸಗಳು ಆಗಿದೆ. ಅದನ್ನು ಯಾವಾಗ ಕೂಡ ಮರೆಯತಕ್ಕಂಥ ವಿಚಾರ. ನಾನು ಮುಖ್ಯವಾಗಿ 2 ವಿಚಾರವನ್ನ ನಾನು ಜನತೆಯ ಮುಂದೆ ಹೇಳ್ತೀನಿ. ಒಂದು 94C ಮನೆ ಕಟ್ಟಿ ಕೂತ್ಕೊಂಡವರಿಗೆ ಅವ್ರಿಗೆ ಹಕ್ಕು ಪತ್ರ ಇರಲಿಲ್ಲ. ನಾವು ಪ್ರತಿ ಗ್ರಾಮಕ್ಕೆ ಹೋದಾಗ ಒಂದು 10-20 ಅರ್ಜಿಗಳು ಬರ್ತಾ ಇತ್ತು. ಅದರಲ್ಲಿ ಹೆಚ್ಚಿನ ಅರ್ಜಿಗಳು ನಮಗೆ ಹಕ್ಕು ಪತ್ರ ಸಿಗಿಲ್ಲ. ನಾವು 10 ವರ್ಷದಿಂದ ಕೂತಿದ್ದೇವೆ, 20 ವರ್ಷದಿಂದ ಕೂತಿದ್ದೇವೆ, 15 ವರ್ಷದಿಂದ ಕೂತಿದ್ದೇವೆ, ನಾವು ಹಕ್ಕು ಪತ್ರ ಸಿಗಲಿಲ್ಲ ಅಂತ ಹೇಳ್ತಕ್ಕಂಥ ಮನವಿ. ನಮ್ಮ ಸರ್ಕಾರ ಬಂದ ತಕ್ಷಣ 94C ತಿದ್ದುಪಡಿ ಮಾಡಿ. ಕೊಳನಾಡು ಗ್ರಾಮ ಪಂಚಾಯಿತಿ ನಿಕಟಪೂರ್ವ ಅಧ್ಯಕ್ಷ ಸುಭಾಷ್ ಚಂದ್ರ ಶೆಟ್ಟಿ ಕುಳಾಲು ಮಾತನಾಡಿ, ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಬಿಜೆಪಿ ಒಳಸಂಚು ವಿಫಲಗೊಂಡಿದೆ. ಅಪಪ್ರಚಾರದ ಮೂಲಕ ಸೋಲಿಸಲು ಪಣ ತೊಟ್ಟಿದ್ರು. ರಮನಾಥ್ ರೈ ಅವರ ಅಭಿವೃದ್ಧಿ ಕಾರ್ಯಗಳ ಮೂಲಕ ಜನರು ಮತ್ತೆ ಕಾಂಗ್ರೆಸ್ಗೆ ಅಧಿಕಾರವನ್ನು ನೀಡಿದ್ದಾರೆ. ಎಲ್ಲಾ ಧರ್ಮದ ಧಾರ್ಮಿಕ ಕ್ಷೇತ್ರಗಳ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ ಅಂತ ತಿಳಿಸಿದರು. ಕಳೆದ 1 ವರ್ಷದಿಂದ ಇದಕ್ಕೆ ಪೂರ್ವ ತಯಾರಿ ಮಾಡಿಕೊಂಡು ನಮ್ಮವರನ್ನೇ ಒಳಸಂಚಲ್ಲಿ ಅವರೊಂದಿಗೆ ಸೇರ್ಪಡೆ ಮಾಡಿಕೊಂಡು ಅವರು ನಮ್ಮ ಎಲ್ಲ ಅಭ್ಯರ್ಥಿಗಳನ್ನು ಸೋಲಿಸುವಂತಹ ಒಂದು ಪಣ ತೊಟ್ಟಿರುವಂತದ್ದನ್ನು ನೀವು ಕಂಡಿದ್ದೀರಿ. ಅದು ಯಾವ ರೀತಿ ಎಂದು ನಾನು ಇಲ್ಲಿ ವಿವರಿಸಲಿಕ್ಕೆ ಹೋಗುವುದಿಲ್ಲ. ಕಾರ್ಯಕರ್ತರಿಗೆ, ನಾಗರಿಕ ಬಂಧುಗಳಿಗೆ ಎಲ್ಲ ಗೊತ್ತಿದೆ. ಅವರ ಆಲೋಚನೆ ಏನಿತ್ತು, ಈ ಸಲ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಅಂತ. ಇಲ್ಲಿ ಕೆಲವರದ್ದು ಆಲೋಚನೆ ಕೂಡ ನಮ್ಮವರದ್ದು ಕೂಡ ಅದೇ ಆಗಿತ್ತು, ಈ ಸಲ ಕೊಲ್ನಾಡಿನಲ್ಲಿ ಬಿಜೆಪಿ ಅಧಿಕಾರಕ್ಕೆ ಅಂತ. ಆದರೆ ನಾವು ಖಂಡಿತವಾಗಿ ವಿಶ್ವಾಸ ಹೊಂದಿಕೊಂಡಿದ್ದೆವು. ಕೊಲ್ನಾಡಿನ ನಾಗರಿಕರು, ಕೊಲ್ನಾಡಿನ ಪ್ರಜ್ಞಾವಂತ ಜನತೆ ಯಾವತ್ತೂ ಕೂಡ ಕಾಂಗ್ರೆಸ್ ಅನ್ನು ಕೈ ಬಿಟ್ಟಿಲ್ಲ, ಇವತ್ತು ಸಲ ಕೂಡ ಕೈ ಬಿಡುವುದಿಲ್ಲ ಎಂಬುದನ್ನು ನಾವು ವಿಶ್ವಾಸ ಹೊಂದಿಕೊಂಡಿದ್ದೆವು. ಶ್ರೀ ಬಿ ರಮನಾಥ್ ರೈಗಳವರ ಆ ಒಂದು ಅಭಿವೃದ್ಧಿ ಕಾರ್ಯಗಳು. ಈ ವೇಳೆ ಎಂಎಸ್ ಮಹಮ್ಮದ್, ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುದೀಪ್ ಶೆಟ್ಟಿ, ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಅಬ್ಬಾಸ್ ಅಲಿ, ಸುಭಾಷ್ ಚಂದ್ರ ಶೆಟ್ಟಿ, ಮಾಜಿ ವಲಯಾಧ್ಯಕ್ಷ ಬಾಪಕುಂಜಿ, ಉದ್ಯಮಿ ಮಂಜುನಾಥ್ ರೈ, ವಲಯ ಕಾಂಗ್ರೆಸ್ ಅಧ್ಯಕ್ಷ ಅಬ್ದುಲ್ ಖಾದರ್ ಮುಸಾ, ಕೊಳನಾಡು ಗ್ರಾಮ ಪಂಚಾಯಿತಿ ನೂತನ ಸದಸ್ಯರು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, V4 News 24/7 ವಿಟ್ಲ.